ಉಳಿದುಕೊಳ್ಳಲು ಸೂಕ್ತ ಸೂರು ಇಲ್ಲದೆ ಪರದಾಡುತ್ತಿದ್ದ ಅಸಹಾಯಕ ಮಹಿಳೆಯೋರ್ವರಿಗೆ ಸಮಾನ ಮನಸ್ಕರು ಜೊತೆ ಸೇರಿಕೊಂಡು ಹೊಸ ಮನೆ ಕಟ್ಟಿಕೊಡುವುದರ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಕುಕ್ಕೇಳಿ ಸಮೀಪದ ಜಯಲಕ್ಷ್ಮಿ ಆಚಾರ್ಯ ಎಂಬ ಮಹಿಳೆಯ ಮನೆ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದು ಆಕೆಗೆ ಕೆಲವೊಂದು ಸಮಾನ ಮನಸ್ಕರು ಸೇರಿಕೊಂಡು ಮನೆಯನ್ನು ನಿರ್ಮಿಸಿಕೊಡುವ ನಿರ್ಧಾರ ಕೈಗೊಂಡಿದ್ದರು. ಅದರಂತೆ ಈ ಮನೆ ಹಸ್ತಾಂತರ ಕಾರ್ಯಕ್ರಮ ಭಾನುವಾರ ಸರಳ ರೀತಿಯಲ್ಲಿ ನಡೆಯಿತು. ಪುರೋಹಿತರಾದ ಕಡಪಡಿ ಶ್ರೀಧರ ಆಚಾರ್ಯ ಅವರು ಗೃಹ ಪ್ರವೇಶದ ಪ್ರಯುಕ್ತ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. ಊರಿನ ದಾನಿಗಳಿಂದ ಆರ್ಥಿಕ ನೆರವು ಮಾತ್ರವಲ್ಲದೆ ವಸ್ತು ರೂಪದಲ್ಲಿ ಕೂಡ ನೆರವನ್ನು ಪಡೆದು ಮನೆಯನ್ನು ನಿರ್ಮಿಸಲಾಗಿದ್ದು, ಮನೆ ನಿರ್ಮಿಸಿಕೊಟ್ಟು ಮಾನವೀಯತೆ ಮೆರೆದ ಸಮಾನ ಮನಸ್ಕ ತಂಡದ ಸದಸ್ಯರನ್ನು ಜಯಲಕ್ಷ್ಮಿ ಆಚಾರ್ಯ ಸನ್ಮಾನಿಸಿದರು. ಇಪ್ಪತ್ತೆರಡು ಮಂದಿ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ಸಮಾನ ಮನಸ್ಕರಾದಂತಹ ಸಹೃದಯ ಬಂಧುಗಳನ್ನು ಒಗ್ಗೂಡಿಸಿಕೊಂಡು ಈ ಒಂದು ಗೃಹ ನಿರ್ಮಾಣಕ್ಕೆ ಒಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡು ಈಗಾಗಲೇ ಸುಮಾರು 1.5 ತಿಂಗಳಲ್ಲಿ ಇದನ್ನು ಪೂರ್ಣಗೊಳಿಸಿ ಮನೆಯವರಿಗೆ ಹಸ್ತಾಂತರಿಸುತ್ತಿದ್ದೇವೆ. ಬಹುಶಃ ಮಧ್ಯದಲ್ಲಿ ಕೂಡ ಇದಕ್ಕೆ ಸಾಕಷ್ಟು ಮಂದಿ ಸದಸ್ಯರು ಇದಕ್ಕೆ ಪಾಲ್ಗೊಳ್ಳಲು ಸೂಚನೆಯನ್ನು ಕೊಟ್ಟಿದ್ದರು. ಆದರೆ ನಮ್ಮ ಒಂದು ಲಿಮಿಟ್ ಅಂತ ಇತ್ತು, ಒಂದು ಇಷ್ಟೇ ವ್ಯವಸ್ಥೆಯಲ್ಲಿ ಮುಗಿಬೇಕಂತ. ಆ ರೀತಿಯಾಗಿ ನಾವು ಇದ್ದ ಸದಸ್ಯರು ಮತ್ತು ನಮಗೆ ಸಹೃದಯ ದಾನಿಗಳು ಕೂಡ ತುಂಬ ಸಹಕಾರವನ್ನು ಕೊಟ್ಟಿದ್ದರು. ನಾವಿಲ್ಲಿ ಸೇರಿದ ಉದ್ದೇಶ ನೀವು ನೋಡ್ತಾ ಇದ್ದೀರಾ, ಈ ಪರಿಸರ. ನಾವು ಉಡುಪಿ ತಾಲೂಕಿನ ಕುಕ್ಕೇಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಇದ್ದೇವೆ. ಇಲ್ಲಿ ಕಾಣ್ತಾ ಇದ್ದಾರೆ ಶ್ರೀಮತಿ ಜಯಲಕ್ಷ್ಮಿ ಆರ್ ಮತ್ತು ಇಬ್ಬರು ಸಣ್ಣ ಹೆಣ್ಣು ಮಕ್ಕಳೊಂದಿಗೆ ಈ ಒಂದು ಕುಟುಂಬ ಇಲ್ಲಿ ಮಳೆಗಾಲದಲ್ಲೂ ಕೂಡ ಈ ಮುರುಕಲು ಮನೆಯಲ್ಲಿ ವಾಸವಾಗಿತ್ತು. ದುರದೃಷ್ಟವಶ ಅವರ ಪತಿಯನ್ನು ಕಳ್ಕೊಂಡಿದ್ದಾರೆ. ಏನೋ ಕೆಲಸ ಮಾಡಿಕೊಂಡು ಕಷ್ಟದಲ್ಲಿ ದಿನ ಸಾಗಿಸ್ತಾ ಇದ್ದರು. ದೇವರ ದಯೆಯಿಂದ ನಮ್ಮ ಶಶಿಧರ್ ಪುರೋಹಿತ್ ಅವರ ಕಣ್ಣಿಗೆ ಆ ವಿಷಯ ಬಿತ್ತು. ಯಾರೋ ಅವರಿಗೆ ಹೇಳಿದರು. ಶಶಿಧರ್ ಪುರೋಹಿತ್ ಅವರು ಸುಮಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತನ್ನ ತೊಡಗಿಸಿಕೊಂಡವರು. ನಾನು ಈ ಥರ ಮನೆಯಲ್ಲಿ ಕೂತ್ಕೊಳ್ತೆ ಅಂತ ಎನಿಸಲೇ ಇಲ್ಲ. ಅಂದರೆ ನಾನು ತುಂಬ ಕಷ್ಟದಲ್ಲಿದ್ದೆ, ಮೊದಲಂದು ತುಂಬ ಕಷ್ಟದಲ್ಲಿದ್ದೆ. ಆದರೆ ಈ ಥರ ಮನೆಯಲ್ಲಿ ಕೂತ್ಕೊಳ್ತೆ ಅಂತೇಳಿ ನಾನು ಎನಿಸ್ಕೊಳ್ಳೂ ಇಲ್ಲ. ಎಲ್ಲರಿಗೂ ನನ್ನ ಧನ್ಯವಾದ. ಎಷ್ಟು ಸಮಯದಲ್ಲಿ ಕಟ್ಟಿಕೊಟ್ರು? ಅವರು 2 ತಿಂಗಳಲ್ಲಿ ಕಟ್ಟಿಕೊಟ್ರು.